ಪ್ರಿಯರೇ ನಮಸ್ಕಾರ. ಮಾನ್ಯ ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗ. ದಿನಕ್ಕೊಂದು ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳ್ಕೂರು. ಗಿಡದೆ ನಗುತ್ತಿರುವ ಹೂ ಪ್ರಕೃತಿ ಸಕನೀಗೆ ಚಂದ, ಮಡದೆ ಮುಡಿದಿರುವ ಹೂ ಯುವಕಂಗೆ ಚಂದ, ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚಂದ, ಬಿಡಿಗಾಸು ಹೂ ಒಳಗೆ ಮಂಕುತಿಮ್ಮ. ಇಡೀ ಕಗ್ಗವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಹೂವನ್ನು ಕೇಂದ್ರವಾಗಿಟ್ಟುಕೊಂಡೇ ಡಿ.ವಿ.ಜಿಯವರು ಮೌಲ್ಯವನ್ನು ಹೇಳುವುದನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ವ್ಯಕ್ತವಾಗುವ ಜೀವನದ ಸಾರ್ವಕಾಲಿಕ ಮೌಲ್ಯ ನಿಮಗೆಲ್ಲರಿಗೂ ಉಣಬಡಿಸುತ್ತಾರೆ. ಯಾರೇ ಆಗಲಿ ತೆರೆದ ಹೃದಯದಿಂದ ಪ್ರಕೃತಿಯನ್ನು ಕಂಡಾಗ ಅಲ್ಲಿ ಅರಳಿರುವ ಹೂವನ್ನು ಅವರ ದೃಷ್ಟಿಗೆ ಅದು ಭಿನ್ನ ಭಿನ್ನವಾಗಿ ಕಾಣ್ತದೆ. ಇದು ವಾಸ್ತವ. ಪ್ರಕೃತಿಯನ್ನು ನೋಡುವವನ ಅಂತರಂಗ ಮತ್ತು ಬಹಿರಂಗದ ಮನೋಬಲದಿಂದ ಭಾವಗಳು ಅವನ ಮನೋಉಲ್ಲಾಸಕ್ಕೆ ಪ್ರೇರಣೆಯನ್ನು ನೀಡ್ತದೆ. ಅಂತಹ ಶಕ್ತಿ ಈ ಪ್ರಕೃತಿಗೆ ಇದೆ. ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಅವನ ಕಣ್ಣಿಗೆ ಉದ್ಯಾನವನದಲ್ಲಿ ಅರಳಿರುವ ಹೂ ಅಂದವಾಗಿ ಅವನ ಕಣ್ಣಿಗೆ ಕಂಗೊಳಿಸ್ತದೆ. ಅದು ಅವನ ಸೊಗವನ್ನು ತೋರಿಸ್ತದೆ. ಮತ್ತೆ ಅದೇ ಹೂ ನಮಜೋಡಿ ಅಂದರೆ ಈಗಷ್ಟೇ ಮದುವೆಯಾಗಿರುವ ಒಬ್ಬ ಹುಡುಗ ಆ ಹೂವನ್ನು ಕಂಡಾಗ ಆ ಹೂ ನನ್ನ ಮಡದಿಯ ತಲೆಯಲ್ಲಿ ಮುಡಿಗೇರಿದರೆ ಎಷ್ಟು ಚಂದ ಇರುತ್ತಿತ್ತು ಎನ್ನುವಂಥ ಸಂತಸವನ್ನು ವ್ಯಕ್ತಪಡಿಸ್ತಾನೆ. ಇನ್ನೊಬ್ಬ ವ್ಯಕ್ತಿ ಅವನು ದೇವರ ಭಕ್ತ. ಆ ಹೂವು ತಾನು ದೇವರ ಗುಡಿಗೆ ಹೋಗಿ ದೇವರಿಗೆ ಸಮರ್ಪಿಸಿ ಪೂಜೆಯಾದ ಬಳಿಕ ಪ್ರಸಾದವಾಗಿ ಸ್ವೀಕರಿಸಿದಾಗ ಅವನಲ್ಲಾಗುವಂಥ ಆ ತನು ಮನವೆಲ್ಲವೂ ಕೂಡ ವಿಸ್ಮಯಗೊಳ್ಳುವಂತಹ ವಿಶಿಷ್ಟಗೊಳ್ಳುವಂಥ ಅದ್ಭುತವಾದ ಕ್ಷಣ. ಇಲ್ಲಿ ಎಲ್ಲರಿಗೂ ಆ ಕುಸುಮ ಬೇರೆ ಬೇರೆ ರೀತಿಗಳಲ್ಲಿ ರಸಾನುಭವವನ್ನು, ಆನಂದವನ್ನು, ಸುಖವನ್ನು, ಸಂತೋಷವನ್ನು ಉಂಟು ಮಾಡುವ ಸಂಗತಿಯನ್ನು ನಾವಿಲ್ಲಿ ಕಾಣಬಹುದು. ಆದರೆ ಅದೇ ಹೂವನ್ನು ನಿಮಗೆಲ್ಲರಿಗೂ ಮಾರಾಟ ಮಾಡುವ ಹೂವಾಡಗಿತ್ತಿಗೆ ಆ ಹೂವಿನ ಸೌಂದರ್ಯಕ್ಕಿಂತ ಅಲ್ಲಿ ಸಿಗುವ ಅಲ್ಪ ಮೊತ್ತದ ಕಾಸು, ಅಂದರೆ ತಾನು ಆ ಹೂವನ್ನು ಮಾರಾಟ ಮಾಡಿ ಅದರಿಂದ ಬರುವಂಥ ಆದಾಯ ಅವಳ ಬದುಕು ನಿರ್ವಹಣೆಗೆ ಮೂಲಾಧಾರವಾಗಿ ಅದು ಕಾಣ್ತದೆ. ಅದು ಅವಳ ದೃಷ್ಟಿಕೋನ. ಹೂವಿನ ಮೌಲ್ಯ ಬೇರೆ ಬೇರೆ ದೃಷ್ಟಿಗಳಲ್ಲಿ ಬೇರೆ ಬೇರೆಯಾಗಿ ಕಾಣ್ತದೆ. ಇಡೀ ಕಗ್ಗದಲ್ಲಿ ಗಮನಿಸಿ, ಕೇಂದ್ರ ಬಿಂದುವಿನಲ್ಲಿರುವಂಥದ್ದು ಹೂವಿನ ಸೌಂದರ್ಯ. ಅಂತಃಕರಣ ಸ್ವರೂಪವು ಕಾಣುವ ಬಗೆ ಬೇರೆ ಬೇರೆಯಾಗಿದೆ. ಅವರವರ ಮನಸ್ಥಿತಿಗೆ ಕಂಡ ಹಾಗೆ ಅದು ಬೇರೆ ಬೇರೆಯಾಗಿ ಗೋಚರವಾಗ್ತದೆ. ವಸ್ತು ಒಂದೇ ಆಗಿದ್ದರೂ ಇಲ್ಲಿ ಕಾಣುವ ದೃಷ್ಟಿ ಬೇರೆ ಬೇರೆ ಆಗಿದೆ. ಅಷ್ಟೇ ಅಲ್ಲದೆ ಈ ಕಗ್ಗವನ್ನು ನಾವು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಹೂವನ್ನು ಮಾರುವ ಬಳಿಗೆ ಆ ಹೂವಿನ ಸೌಂದರ್ಯವನ್ನು ಸವಿಯುವ ಆಸ್ವಾದಕ್ಕಿಂತ ಮುಖ್ಯವಾಗಿ ಅವಳಿಗೆ ಆ ಹೂವನ್ನು ಮಾರುವ ಕಾಯಕ ನಿಷ್ಠೆ ಇದೆಯಲ್ಲ, ಅಲ್ಲಿ ಸಿಗುವಂಥವಳ ತೃಪ್ತಿ, ಆ ಮೂಲಕ ತನ್ನ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು ಬಗೆ ಇದೆ ನೋಡಿ. ಇದು ವಿಶೇಷವಾಗಿರುವಂಥದ್ದು ಈ ಕಗ್ಗದಲ್ಲಿ. ಇದಕ್ಕೆ ಪೂರಕವಾಗಿ ಕೊನೆಯಲ್ಲಿ ನಾವು ಒಂದು ಮಾತನ್ನು ನೆನಪಿಸಿಕೊಳ್ಳುವುದಾದರೆ, ನಿಜಗುಣ ಶಿವಯೋಗಿಗಳು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಇರುತ್ತೀಯನು ಶಿವಯೋಗಿ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ, ನರರೇನು ಭಾವಿಪರೋ ಅದರಂತೆ ತೋರುವನು. ನಮಸ್ಕಾರ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ಶುಭ ದಿನ.